ಈಗಾಗಲೇ ಬಿಲ್ಡರ್ಸ್ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಇನ್ಲ್ಯಾಂಡ್ ಬಿಲ್ಡರ್ಸ್ನ ಅಲ್ಟ್ರಾ ಮಾಡರ್ನ್ ವಾಣಿಜ್ಯ ಯೋಜನೆಯಾದ ಇನ್ಲ್ಯಾಂಡ್ ಬಿಸಿನೆಸ್ ಪಾರ್ಕ್ಗೆ ಶಿಲಾನ್ಯಾಸ ಕಾರ್ಯಕ್ರಮ ಜರುಗಿತು. ನಗರದ ಪಿಜೆಯಲ್ಲಿ ಅಲ್ಟ್ರಾ ಮಾಡರ್ನ್ ಸಂಕೀರ್ಣಕ್ಕೆ ಸರ್ವಧರ್ಮಗಳ ಸಂಪ್ರದಾಯದೊಂದಿಗೆ ಶಿಲಾನ್ಯಾಸ ನೆರವೇರಿಸಲಾಯಿತು. ಈಗಾಗಲೇ ನಿರ್ಮಾಣ ಕ್ಷೇತ್ರದಲ್ಲಿ ಹೆಸರು ಗಳಿಸಿಕೊಂಡಿರುವ ಇನ್ಲ್ಯಾಂಡ್ ಬಿಲ್ಡರ್ಸ್ ಇದೀಗ ಅಲ್ಟ್ರಾ ಮಾಡರ್ನ್ ವಾಣಿಜ್ಯ ಯೋಜನೆಯಾದ ಇನ್ಲ್ಯಾಂಡ್ ಬಿಸಿನೆಸ್ ಪಾರ್ಕ್ ಶಿಲಾನ್ಯಾಸ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಮಂಗಳೂರಿನ ಬಿಜಿನಲ್ಲಿ ಅಲ್ಟ್ರಾ ಮಾಡರ್ನ್ ಸಂಕೀರ್ಣಕ್ಕೆ ಸರ್ವಧರ್ಮಗಳ ಸಂಪ್ರದಾಯದೊಂದಿಗೆ ಶಿಲಾನ್ಯಾಸ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಅತಿಥಿಗಳು ಯೋಜನೆಯ ಮಾಹಿತಿ ಪುಸ್ತಕವನ್ನು ಬಿಡುಗಡೆಗೊಳಿಸಿದರು. ಇನ್ನು ಅರ್ಚಕರಾದ ಗಿರಿಧರ್ ಭಟ್ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದ್ರು. ಸುರತ್ಕಲ್ನ ಈದ್ಗಾ ಮಸೀದಿಯ ಖತೀಬರಾದ ಪಿಎಸ್ ಮೊಹಮ್ಮದ್ ಕಾಮಿಲ್ ಸಕಾಫಿ ಅವರು ದುವಾ ನೆರವೇರಿಸಿದ್ರು. إلى حضرة نبينا وحبيبنا مصطفى محمد صلى الله عليه وسلم. الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم إذا جاء نصر الله والفتح. ಕ್ರೈಸ್ತ ಧರ್ಮಗುರುಗಳಾದ ವಂದನೀಯ ಜಿಬಿ ಸಲ್ಡಾನ ಆಶೀರ್ವಚನ ನೀಡಿದ್ರು. ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಇನ್ನಷ್ಟು ಸೇವೆಯನ್ನ ನೀಡಲಿ ಎಂದು ಹೇಳಿ ಶುಭ ಹಾರೈಸಿದ್ರು. ಈ ಕಟ್ಟಡಕ್ಕೆ ಅಸ್ಥಿವಾರವನ್ನು ಹಾಕುತ್ತಿರುವ ಈ ಸಂದರ್ಭದಲ್ಲಿ ನಮ್ಮನ್ನು ಮತ್ತು ನಾವು ಪ್ರಾರಂಭಿಸಲಿರುವ ಈ ಕಟ್ಟಡವನ್ನು ಪವಿತ್ರಾತ್ಮರ ಪ್ರೇರಣೆಯಿಂದ ಬೆಳಗಿಸಿರಿ ಹಾಗೂ ಆಶೀರ್ವದಿಸಿರಿ. ನಿಮ್ಮ ನಾಮದಲ್ಲಿ ಒಟ್ಟುಗೂಡಿ ಪ್ರಾರ್ಥಿಸುತ್ತಿರುವ ನಮ್ಮೊಂದಿಗೆ ನೀವಿದ್ದು ಇಂದು ಪ್ರಾರಂಭವಾಗುವ ಈ ಕಟ್ಟಡದ ಕೆಲಸವನ್ನು ಮುಗಿಸುವವರೆಗೆ ನಮ್ಮ ಕಾರ್ಯವನ್ನು ಸಫಲಗೊಳಿಸಲೆಂದು ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಇನ್ಲ್ಯಾಂಡ್ ಬಿಲ್ಡರ್ಸ್ ಸಂಸ್ಥೆ ನಗರದಲ್ಲಿ ಉತ್ತಮ ವಿನ್ಯಾಸದ ಕಟ್ಟಡಗಳನ್ನು ನಿರ್ಮಿಸಿ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಇದೀಗ ಇನ್ನೊಂದು ವಾಣಿಜ್ಯ ಸಂಕೀರ್ಣ ನಿರ್ಮಿಸುವ ಮೂಲಕ ಮಂಗಳೂರಿಗೆ ಕೊಡುಗೆ ನೀಡುತ್ತಿರುವುದಕ್ಕೆ ಅವರಿಗೆ ಶುಭ ಕೋರುವುದಾಗಿ ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದರು. ಹಾಗಾಗಿ ಇದೊಂದು ಇನ್ನಷ್ಟು ಅವರಿಗೊಂದು ಲ್ಯಾಂಡ್ ಮಾರ್ಕಿಗೆ ಬಹಳ ದೊಡ್ಡ ಪೂರಕವಾದ ವಾತಾವರಣವನ್ನು ತರ್ತಾ ಇದೆ ಅಂತ ಹೇಳುವಂಥದ್ದು ನಾನು ಭಾವಿಸ್ತಾ ಇದ್ದೇನೆ. ಅದರೊಂದಿಗೆ ಭಾಳ ಒಳ್ಳೆಯ ರೀತಿಯ ಡಿಸೈನನ್ನು ಹೊಂದಿ ಮುಂಬಯಿಯಂಥ ಶ್ರೇಷ್ಠ ಇಂಜಿನಿಯರ್ಗಳು ಮತ್ತು ಇನ್ನಿತರ ಆರ್ಕಿಟೆಕ್ಟನ್ನು ಸೇರಿಕೊಂಡು ಇಲ್ಲಿ ಮಂಗಳೂರಿನಲ್ಲಿ ಒಂದು ಒಳ್ಳೆಯ ಮಾದರಿಯ ಒಂದು ಸುಸಜ್ಜಿತವಾದ ವಾಣಿಜ್ಯ ಸಂಕೀರ್ಣವನ್ನು ಕೊಡ್ತಾ ಇದ್ದೀರಿ. ಹಾಗಾಗಿ ಈ ವಾಣಿಜ್ಯ ಸಂಕೀರ್ಣ ಭಾಳ ಅತಿ ಶೀಘ್ರದಲ್ಲಿ ಮಂಗಳೂರಿನ ಜನತೆ ಕೈ ಸೇರಿಕೊಳ್ಳಿ. ಅದರ ಮುಖಾಂತರ ಯಾರೆಲ್ಲ ಇಲ್ಲಿ ವ್ಯಾಪಾರಸ್ಥರು ವಾಣಿಜ್ಯ ಕಟ್ಟಡದಲ್ಲಿ ಬರ್ತಾರೆ ಅವರಿಗೆಲ್ಲರಿಗೂ ಭಗವಂತ ಒಳ್ಳೆಯ ವ್ಯಾಪಾರ ಉದ್ದಿಮೆ ಆಗುವ ರೀತಿಯಲ್ಲಿ ಅವರಿಗೆ ಭಗವಂತ ಕೈ ಜೋಡಿಸಲಿ. ಇನ್ಲ್ಯಾಂಡ್ ಬಿಲ್ಡರ್ಸ್ ಸಂಸ್ಥೆಗಳ ವ್ಯವಸ್ಥಾಪಕ ಹಾಗೂ ಆಡಳಿತ ನಿರ್ದೇಶಕ ಸಿರಾಜ್ ಅಹಮದ್ ಅವರು ಮಾತನಾಡಿ, ಇನ್ಲ್ಯಾಂಡ್ ಸಂಸ್ಥೆಯು ಉತ್ಕೃಷ್ಟ ಗುಣಮಟ್ಟಕ್ಕೆ ಸದಾ ಆದ್ಯತೆಯನ್ನ ನೀಡುತ್ತಿದ್ದು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಮೌಲ್ಯಾಧಾರಿತ ಸೇವೆ ಒದಗಿಸುತ್ತಿದೆ ಅಂತ ಹೇಳಿದರು. ಅದೇ ಪ್ರಕಾರ ಈ ಬಿಲ್ಡಿಂಗನ್ನು ಅಲ್ಟ್ರಾ ಡಿಸೈನ್ ಮಾಡಿದೆ. ಇದರದ್ದು ಭಾಳ ಹ್ಯಾಪಿ ನ್ಯೂಸ್ ಅಂತ ಹೇಳಿದರೆ ಈ ಬಿಲ್ಡಿಂಗ್ ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ ನಮಗೆ ಬಿಕಾಸ್ ಆಫ್ ದ ಡಿಸೈನ್ ಪ್ಯಾಟರ್ನ್ ಆ್ಯಂಡ್ ಆಸ್ ವೆಲ್ ಆಸ್ ಪಾರ್ಕಿಂಗ್ ಫೆಸಿಲಿಟಿ ನಾವು ತುಂಬ ಒಳ್ಳೆಯದಾಗಿ ಕೊಟ್ಟಿದ್ದೇವೆ. ನಾವು ಪ್ರತಿ ಬಿಲ್ಡಿಂಗು ನಾವು ಪಾರ್ಕಿಂಗ್ ತುಂಬ ಆದ್ಯತೆ ಕೊಡ್ತೇವೆ. ಯಾಕೆಂತ ಹೇಳಿದರೆ ಬಿಸ್ನೆಸ್ ಮಾಡಬೇಕಾದ್ರೆ ನಿಮಗೆ ನಿಮ್ಮ ಕಾರ್ ಒಂದು ಸುಖದಲ್ಲಿ ಏನೋ ಡಿಸ್ಟರ್ಬ್ ಇಲ್ಲದೆ ಪಾರ್ಕ್ ಆಗಿರಬೇಕು, ಪರ್ಚೇಸ್ ಮಾಡುವವರಿಗೂ ಅಥವಾ ಏನು ವ್ಯಾಪಾರ ಬರುವವರಿಗೂ ಅದಕ್ಕೆ ಬೇಕಾದ ರೀತಿಯೇ ನಾವು ಅದನ್ನು ಡಿಸೈನ್ ಮಾಡಿದ್ದೇವೆ. ಬಿಲ್ಡಿಂಗ್ ತುಂಬ ಅಲ್ಟ್ರಾ ಡಿಸೈನ್ ಆಗಿದೆ. ಸಮಾರಂಭದಲ್ಲಿ ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಹಾಗೂ ಉದ್ಯಮಿ ಅಜಿತ್ ಕುಮಾರ್ ರೈ ಮಾಲಾಡಿ, ಅತಿಥಿಗಳಾದ ಸುಧೀರ್ ಶೆಟ್ಟಿ, ಜಯಪ್ರಕಾಶ್, ಪಂಕಜ್ ಶೆಟ್ಟಿ, ನೀನಾ ಶೆಟ್ಟಿ, ಉಮೇಶ್ ಪುತ್ರನ್, ದಿಲೀಪ್, ರೇಣುಕಾ ಚೌಟಾ, ಇನ್ಲ್ಯಾಂಡ್ ಬಿಲ್ಡರ್ಸ್ ಸಂಸ್ಥೆಯ ಪ್ರಾಜೆಕ್ಟ್ ಇಂಜಿನಿಯರ್ ವಿನ್ಯಾಸ್, ಗುತ್ತಿಗೆದಾರ ಮಹಾಬಲ ಹಾಗೂ ಇನ್ಲ್ಯಾಂಡ್ ಬಿಲ್ಡರ್ಸ್ ಸಂಸ್ಥೆಯ ಸಿಬ್ಬಂದಿಗಳು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.
ಇನ್ನು ಬಿಸಿನೆಸ್ ಪಾರ್ಕ್ ತಳ ನೆಲಮಹಡಿ ಮತ್ತು 4 ಅಂತಸ್ತುಗಳನ್ನು ಹೊಂದಿದ್ದು 345 ಚದರ ಅಡಿಯಿಂದ 4995 ಚದರ ಅಡಿವರೆಗಿನ ಆವರಣವನ್ನ ಹೊಂದಿದೆ. ಮುಂಬಯಿಯ ತಜ್ಞ ವಾಸ್ತುಶಿಲ್ಪಿಗಳು ವಿನ್ಯಾಸಗೊಳಿಸಿದ್ದಾರೆ. ಉತ್ತಮವಾದ ಕಾರು ಪಾರ್ಕಿಂಗ್ ವ್ಯವಸ್ಥೆ, 2 ಲಿಫ್ಟ್, ವಿಶಾಲ ಹಾಗೂ ಭವ್ಯವಾದ ಲಾಬಿ ಮತ್ತು ಕಡಿಮೆ ಇಂಧನ ಶಕ್ತಿ ದಕ್ಷತೆಯ ವ್ಯವಸ್ಥೆಗಳನ್ನು ಒಳಗೊಂಡಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.